ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕಾಳಿಕಾಂಬ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಓಕುಳಿ ಇದೆ, ಹಾಗಾಗಿ ಏನೆಲ್ಲ ಆಗ್ತದೆ ಅಂತೇಳಿ ಹೋಗಿ ನೋಡುವ. ಬನ್ನಿ ಹೋಗುವ. ನಾವು ದೇವಸ್ಥಾನಕ್ಕೆ ಬಂದ್ವಿ. ಈಗ ದೇವರನ್ನು ತಂದು ನೋಡಿ ಮಂಟಪ ಅಲಂಕಾರ ಮಾಡಿ ಅದರಲ್ಲೆಲ್ಲ ಓಕುಳಿಗೆ ಹೊರಡಲಿಕ್ಕೆ ರೆಡಿಯಾಗಿದ್ದಾರೆ. ಹಾಗೆ ಮಂಟಪದಲ್ಲಿ ದೇವರನ್ನು ಇಟ್ಟು ಪೂಜೆ ಪುರಸ್ಕಾರ ಎಲ್ಲ ನಡೀತಾ ಉಂಟು. ಹಾಗೆ ಈಗ ಕಲ್ಲರೆಲ್ಲ ಹಾಕಿ ದೇವರ ಎದುರಿಗೆ ಇಟ್ಟು ಪೂಜೆ ಮಾಡಿ ಹಾಗೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಇನ್ನು ಹೊರಡುವುದು. ಕೆಲವೊಂದು ಸೂಚನೆಗಳನ್ನು ನೀಡ್ತೇವೆ. ಎಲ್ಲರೂ ಕೂಡ ಅದನ್ನು ಪಾಲಿಸುವಂತೆ ಆಡಳಿತ ಮುಕ್ತೇಸರರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸೂಚನೆ ನಮಗೆ ಎಲ್ಲರಿಗೂ ಕೂಡ, ನನ್ನನ್ನು ಸೇರಿಸಿ ನಮಗೆ ಎಲ್ಲರಿಗೂ ಕೂಡ ಅನುಶಾಸನ ಪಡಿಸಿಕೊಳ್ಳುವುದಕ್ಕಾಗಿ ಇರುವಂಥದ್ದು. ಉದ್ದೇಶ ದೇವರ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಇರಬೇಕು ಅಂತ ಒಂದೇ ಉದ್ದೇಶ, ಯಾವುದು ಹೀಗೆಯೇ ನಡೀಬೇಕು ಅಂತ ಆದೇಶ ಅಲ್ಲ. ಇದು ಕೇವಲ ಸೂಚನೆ. ವರ್ಷಂಪ್ರತಿ ನಮ್ಮ ಉತ್ಸವ ಅತ್ಯಂತ ಸಂಭ್ರಮದಿಂದ ಮತ್ತು ಸಾರ್ವಜನಿಕರು ಕೂಡ ಮೆಚ್ಚಿಕೊಳ್ಳುವಂಥ ಉತ್ಸವ ನಡೀತಾ ಇದೆ. ಆ ಕಾರಣದಿಂದ ಯಾವುದೇ ಮಹಿಳೆಯರು, ಓಕುಳಿಯಲ್ಲಿ ಭಾಗವಹಿಸದೇ ಇರುವವರು, ವೈದಿಕರು, ವೈದಿಕ ಸಮಿತಿಯವರು ಮತ್ತು ಇಲ್ಲಿ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳು, ವಾಲಗದವರು, ಇನ್ನಿತರ ವಾಹನಗಳಲ್ಲಿ ತೆರಳುವವರಿಗೆ ನಮ್ಮ ಉತ್ಸಾಹವನ್ನು ಪ್ರಕಟಪಡಿಸಬಾರದಾಗಿ ನಾನು ಅತ್ಯಂತ ವಿನಮ್ರದಿಂದ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಯಾಕಂತೇಳಿದರೆ ಎಲ್ಲರೂ ಕೂಡ ಉತ್ಸಾಹದಲ್ಲಿರುವುದಿಲ್ಲ, ಅವರವರ ಒತ್ತಡಗಳಲ್ಲಿರ್ತಾರೆ. ಯಾರೇ ಇರ್ಬೋದು, ಭಾಗವಹಿಸುವವರಿಗೆ ಮಾತ್ರ ನಾವು ಬಣ್ಣವನ್ನು ಎರಚಬೇಕು. ಎರಡನೆಯದಾಗಿ ಒಂದು ಮ್ಯೂಸಿಕ್ ಸೌಂಡ್ಸಿನ ವಾಹನ ಇದೆ. ಎಲ್ಲ ತರುಣರು ನಿಮ್ಮ ಉತ್ಸಾಹ ಎಷ್ಟಿದೆಯಾ, ಯಾವ ಸಂಭ್ರಮ ಇದೆಯಾ ಆ ವಾಹನದ ಒಟ್ಟಿಗೆ ಇರಬೇಕು. 2 ನೀರಿನ ಟ್ಯಾಂಕರ್ ಇರ್ತದೆ. ಒಂದು ದೇವರ ಪಲ್ಲಕ್ಕಿಯ ಹತ್ತಿರದಲ್ಲಿ ವಾಲಗದವರ ಎದುರಿನಲ್ಲಿ ಆ ಟ್ಯಾಂಕರ್ ಹೋಗ್ತದೆ. ಅದನ್ನು ಯಾರೂ ಕೂಡ ಅದಕ್ಕೆ ಅಡ್ಡಿಪಡಿಸಬಾರ್ದು ಮತ್ತು ಯಾರು ನೀರಿಗಾಗಿ ಅಪೇಕ್ಷೆ ಮಾಡಬಾರ್ದು. ಎದುರಲ್ಲಿ ಒಂದು ಟ್ಯಾಂಕರಲ್ಲಿ ನೀರನ್ನು ಅತ್ಯಂತ ಉತ್ಸಾಹದಲ್ಲಿರುವ ನಮಗೆಲ್ಲರಿಗೂ ಎರಚುತ್ತಾ ಹೋಗ್ತಾರೆ. ಅದು ಕೂಡ ಒಂದೆರಡು ಪ್ರಮುಖ ಕಾರ್ಯಕರ್ತರು ಕೊಡುವಂಥ ಸೂಚನೆಗಳನ್ನು ಪಾಲಿಸಿಕೊಂಡು ತಾವುಗಳು ಅದರೊಟ್ಟಿಗೆ ಸೇರಿಕೊಳ್ಳಬೇಕು. ಕೊನೆಯದಾಗಿ ವೆಂಕಟರಮಣ ದೇವಳದಲ್ಲಿ ಓಕುಳಿ ಅವಭೃತ ದೇವರಿಗೆ ಜಲಕಾದ ನಂತರ ದೇವರು ವಾಪಸ್ ಹೊರಡುವಾಗ ಎಷ್ಟು ಸಂಖ್ಯೆಯಲ್ಲಿ ನಾವು ಹೋಗ್ತೇವೋ ಅಷ್ಟೇ ಸಂಖ್ಯೆಯಲ್ಲಿ ಒಟ್ಟಿಗೆ ಬರಬೇಕು. ವರ್ಷಂಪ್ರತಿ ನಾವು ಏನು ಮಾಡ್ತೇವೆ ಅಂತೇಳಿದರೆ 700-800 ಜನ ಹೋದರೆ ಕೊನೆಯದಾಗಿ ಬರುವಾಗ ಖಾಲಿ 50-100 ಜನ ಮಾತ್ರ ಇರ್ತೇವೆ. ಅಲ್ಲಿ ಕೂಡ ಎಲ್ಲರೂ ನಮ್ಮನ್ನು ಗಮನಿಸ್ತಾರೆ. ನಮಗೆ ಓಕುಳಿ ಉತ್ಸವ ಮುಖ್ಯ ಅಲ್ಲ, ದೇವರೊಟ್ಟಿಗೆ ಭಕ್ತಿಯಿಂದ ಇದರಲ್ಲಿ ಭಾಗವಹಿಸಬೇಕು. ಸಾಯಂಕಾಲ ರಂಗಪೂಜಾದಿ ಕಾರ್ಯಕ್ರಮಗಳಿದೆ. ಶ್ರೀ ಗುರುದೇವರ ಪಾದುಕೆಯೊಂದಿಗೆ ಗುರುಮಠಕ್ಕೆ ಪುನರಾಗಮನ ಆಗುವಂಥದ್ದಿದೆ. ನಾಳೆ ಸಂಪ್ರೋಕ್ಷಣೆ ಇದೆ. ಈ 4 ದಿನ ಭಾಗವಹಿಸಬೇಕು. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಆಗ್ತದೆ.
ಉಳ್ಳಾಳ ಚಿಕ್ಕ ಎದುರಿಚ್ಚೆ शिवाजी महाराज की जय।
ಭೀಮ ಭಕ್ತವರ ಅಂತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ
ಕಾಣ್ತದಾ? ಈಗ ವೆಂಕಟರಮಣ ದೇವಸ್ಥಾನದ ಕೆರೆಯ ಹತ್ತಿರ ಬಂದಿದೆ. ಅಂದರೆ ಕಾಳಿಕಾಂಬ ದೇವಸ್ಥಾನದಿಂದ ವೆಂಕಟರಮಣ ದೇವಸ್ಥಾನಕ್ಕೆ ಸಾಧಾರಣ 1 ಕಿಲೋಮೀಟ್ರ್ ದೂರ ಇರಬಹುದು. ಅಷ್ಟು ದೂರದಿಂದ ಇಲ್ಲೆಲ್ಲ ನಡ್ಕೊಂಡು ಬಂದಿದ್ದೇವೆ. ಹಾಗೆ ಎಲ್ಲರೂ ಬಂದು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ, ಎಷ್ಟು ಚಂದ ವೀಕ್ಷಿಸ್ತಾರೆ. ಹಾಗೆ ತುಂಬ ಚೆನ್ನಾಗಿ ಇಲ್ಲಿ ತಂದು ಕಟ್ಟೆಯಲ್ಲಿಟ್ಟು ಒಮ್ಮೆ ಪೂಜೆ ಆಗಲಿಕ್ಕಿದೆ. ಈ ಪೂಜೆ ಆದ ನಂತರ ಮತ್ತೆ ಕೆರೆ ಹತ್ತಿರ ಹೋಗ್ತಾರೆ. ಈಗ ಕೆರೆ ಹತ್ತಿರ ಇನ್ನು ಹೋಗಬೇಕಾಗಿದೆ.
ಶ್ರೀ ಗುರುಮಠ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಎಲ್ಲ ಶಾಸಕರುಗಳ ವತಿಯಿಂದ ಕ್ಷೇತ್ರದ ತಂತ್ರಿಗಳು, ಪ್ರಧಾನ ಅರ್ಚಕರು ಮತ್ತು ಎಲ್ಲ ವೈದಿಕ ಬಂಧುಗಳ ವತಿಯಿಂದ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರುದ್ರ ಶಕ್ತಿಯನ್ನು ಮಾಡುವವರಿಗೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ. ಅಲ್ಲಿಯೇ ಅವರ ಉತ್ಸವದ ಪಲ್ಲಕ್ಕಿಯ ಜೊತೆಗೆ ಸಾಗಬೇಕು. ಹೋಗುಲಿ ಉತ್ಸವದ ಭವ್ಯ ಮೆರವಣಿಗೆಗೆ ಮೂಡಬಿದ್ರೆಯ ಆರಕ್ಷಕ ಠಾಣೆಯ ಠಾಣಾಧಿಕಾರಿಗಳು, ಸಿಬ್ಬಂದಿಗಳು ಅತ್ಯಂತ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಬಂದೋಬಸ್ತ್ ನಡೆಸಿದ್ದಾರೆ. ಅವರಿಗೆ ವಿಚಾರಣಪೂರ್ವಕ ಧನ್ಯವಾದಗಳು.
ದೇವರ ಜಳಕ್ಕಾಗಿ ಈಗ ಹೊರಟಿದ್ದೇವೆ. ಈಗ ಇನ್ನು ಮತ್ತೆ ದೇವಸ್ಥಾನಕ್ಕೆ ವಾಪಸ್ ಹೋಗಲಿಕ್ಕಿದೆ. ಆದರೆ ಅದು ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ಶೇರ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ. ಬಾಯ್.